ಅದೇ ಈ ನಟ್ಟಿ ನಟ್ಟಿ ಆ ತಿಂಗಳ ಅವೇ ಬೇಲೆ ಪಂತಿದೆ ಪುಣ ಮಸ್ತ್ ವರ್ಷ ಮಂತೊಂದುಲ್ಲ ಮಂತೊಂದುಲ್ಲ ದುವೆ ಬೇಲೆ ಇಂಕ್ಲಿ ಜನಪುರ ತಿಕ್ಕೂರ ಜನ ತಿಕ್ಕುಜೇರು ಜನಜ್ಜಿ ತೋಜುನಿ ಜೋಕುಲ್ಲ ಕಲ್ಪೊಡತೆ ಜೋಕುಲ್ಲ ಮನ್ಪೊಡಿ ಬೇಲೆ ರವೀಂದ್ರ ಈ ಮಂತೊಂದುಲ್ಲೆ ರೀ ಸಾಗೋಲಿ ಅಂಕಲು 4 ದಿನ ಪಂತಿ ಮತ್ತು ದೆಪ್ಪೆರೆ ಬತ್ತ ಕೊಯ್ಯ ಕನ್ನಡ ಪಂತಿದೆ ಅತ್ತ ಒಂದ ಸಮಯ ಎನ್ನ ಕಲ್ಲಿಯೇನಿ ಎಣ್ಣ ಯಮುನಾ ಎನ್ನ ಕಮಲ
ಈಗ ಮೈಸೂರು ಬರಲು ರೆಡಿ ಇದೆ ಆಟನ ಮಾರೆ
Good morning. Myself Maria Malha from 10th standard. First time we came to the field and we got every information like how to take the paddy from the field, and our sir, President K. Ravindra Shetty Uldottu sir, had he couldn't harvest the field in hand, so he took the machine and did that. Thank you. ನನ್ನ ಹೆಸರು ಸರೋಜಿನಿ. ನಾನು 10ನೇ ತರಗತಿಯವಳು. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿಯುತ್ತಿದ್ದೇನೆ. ಇವತ್ತು ನಾವು ಹೋದ ಸತಿ ನಾವು ಇಲ್ಲಿ ಭತ್ತ ನೆಡುವುದಕ್ಕೆ ಬಂದಿದ್ದೆವು. ಈ ಸತಿ ಭತ್ತವನ್ನು ಕಟ್ ಮಾಡಲಿಕ್ಕೆ ಬಂದಿದ್ದೇವೆ. ಮತ್ತು ಕಾರ್ಮಿಕರ ಕೊರತೆ ಇರುವುದರಿಂದ ಮಿಷಿನ್ನಿಂದ ಕಟ್ ಮಾಡುತ್ತಿದ್ದಾರೆ. ತುಂಬ ಸಂತೋಷವಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಹೆಚ್ಚು ಮಾಹಿತಿಗಳನ್ನು ತೆಗೊಳ್ತಾ ಇದ್ದೇವೆ, ಹೇಗೆ ಮಾಡುವುದು ಎಂದು, ಹೇಗೆ ರೈತರು ಕೆಲಸ ಮಾಡ್ತಾರೆ ಎನ್ನುವುದು. ಧನ್ಯವಾದ. ಮೊದಲು ಬಂದಿದ್ದೇವೆ, ನಾಟಿ ಮಾಡಲಿಕ್ಕೆ ಎಲ್ಲ ಬಂದಿದ್ವಿ. ವಿದ್ಯಾರತ್ನ ಶಾಲೆಯ ಸ್ಕೂಲ್ ಪೀಪಲ್ ಲೀಡರ್ SPL ಆಗಿದ್ದೇನೆ. ನಾವು ಇಲ್ಲಿ ಇವತ್ತು ಭತ್ತವನ್ನು ಹಾರ್ವೆಸ್ಟಿಂಗ್ ಮಾಡುವುದಕ್ಕೆ ಬಂದಿದ್ದೇವೆ. ಇಲ್ಲಿ ಕಾರ್ಮಿಕರ ಕೊರತೆ ಇರುವುದರಿಂದ ನಾವು ನಮ್ಮ ಸರ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಇಲ್ಲಿ ಮೆಷಿನನ್ನು ತಗೊಂಡು ಬಂದು ಇಲ್ಲಿ ಹಾರ್ವೆಸ್ಟನ್ನು ಮಾಡುವುದನ್ನು ನೋಡಿದ್ದೇವೆ. ನಮಗೆ ತುಂಬ ಖುಷಿಯಾಯಿತು ಇಲ್ಲಿಯ ವಾತಾವರಣ. ಕಳೆದ 4 ತಿಂಗಳ ಹಿಂದೆ ನಾವು ಒಮ್ಮೆ ಬಂದಿದ್ವಿ, ಇಲ್ಲಿ ಭತ್ತ ನಡುವುದಕ್ಕೆ ಬಂದಿದ್ವಿ, ಈಗ ಹಾರ್ವೆಸ್ಟಿಂಗಿಗೆ ಬಂದಿದ್ದೇವೆ. ತುಂಬ ಖುಷಿಯಾಯಿತು. ಧನ್ಯವಾದ. ನಮಸ್ತೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕಿಯಾದ ಭಾರತಿ. ನಾನು ಈ ಗದ್ದೆಯಲ್ಲಿದ್ದೇನೆ. ಈ ಗದ್ದೆಯನ್ನೊಮ್ಮೆ ನೋಡಿದರೆ ಇದು ಅಡಿಲು ಬಿದ್ದ ಗದ್ದೆ. ಅಂದರೆ 12 ವರ್ಷದಿಂದ ಈ ಗದ್ದೆಯಲ್ಲಿ ಯಾವ ಚಟುವಟಿಕೆಗಳು ನಡೀತಾ ಇರಲಿಲ್ಲ. ಆದರೆ ಈ ವರ್ಷ ನಮ್ಮ ಸರ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳನ್ನು ಕರ್ಕೊಂಡು ಬಂದು ಒಂದು 4 ತಿಂಗಳ ಹಿಂದೆ ನೇಜಿ ನೆಟ್ಟಿದ್ದೇವೆ ನಾವು. ಈಗ ಕಟಾವಿನ ಹಂತಕ್ಕೆ ಬಂತು. ಈಗ ಮಕ್ಕಳಿಗೆ ಅದರ ಕಟಾವಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕೊರತೆ ಇದೆ ಯಾವುದ್ರದ್ದು ಅಂತ ಹೇಳಿದ್ರೆ ಕಟಾವಿನ ಅವರದು ಕಾರ್ಮಿಕರದ್ದು ಕೊರತೆ ಇದೆ. ಆ ಕೊರತೆಯನ್ನು ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನೀಗಿಸ್ಲಿಕ್ಕೆ ಅಂದರೆ ಮಿಷಿನನ್ನು ಯೂಸ್ ಮಾಡಿದ್ದಾರೆ ಅವರಿಲ್ಲಿ. ಆ ಮಕ್ಕಳಿಗೆ ಗೊತ್ತಾಗಬೇಕು ಯಾಕೆ ಈ ಮಿಷಿನನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಕಾರ್ಮಿಕರ ಕೊರತೆ ಇರುವ ಕಾರಣ ಮಿಷಿನನ್ನು ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಪ್ರಯೋಜನ ಆಗಿದೆ ನಮ್ಮ ಮಕ್ಕಳಿಗೆ. ನಾನು ಪಾಠದ ಜೊತೆಗೆ ಇದು ಒಂದು ಸಹಪಾಠ್ಯ, ಕರಿಕ್ಯುಲರ್ ಅಂತ ಹೇಳ್ಬೋದು. ಹೇಗೆ ಬೆಳೆ ತೆಗೆಯುವುದು ಅಂತ ಅಂದರೆ ಅನ್ನದ ಬೆಲೆಯನ್ನು ನಮಗೆ ತಿಳಿಸಿಕೊಟ್ಟಿರುವಂತಹ ನಮ್ಮ ಶಾಲಾ ಅಧ್ಯಕ್ಷರಾಗಿರುವಂತಹ ರವೀಂದ್ರ ಶೆಟ್ಟಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರ ಮಕ್ಕಳ ಪರ ಮತ್ತು ನಮ್ಮ ಶಾಲಾ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇನ್ನೊಮ್ಮೆ ಇದೇ ಕಾರ್ಯಕ್ರಮವನ್ನು ಬರುವ ವರ್ಷ ಕೂಡ ಮುಂದಿನ ಮಕ್ಕಳಿಗೆ, ಇದಂದರೆ ಈಗ ನಾವು ಬಂದಿರುವಂಥದ್ದು 10th ಮಕ್ಕಳು, ಮುಂದಿನ ವರ್ಷ ಬರುವಂಥ ಮಕ್ಕಳಿಗೆ ಕೂಡ ಇದರ ಪ್ರಯೋಜನ ಸಿಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇವತ್ತು ನಮ್ಮ ದೇರಳಕಟ್ಟೆಯ ನನ್ನ ತಾಯಿಯ ಹೆಸರಲ್ಲಿರತಕ್ಕಂಥ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳನ್ನು ನಾವಿವತ್ತು ಈ ಗದ್ದೆಗೆ ಕರ್ಕೊಂಡು ಬಂದಿದ್ದೇವೆ. ಇದು ಉಲ್ಲಾಲ ತಾಲೂಕಿನ ಹರೇಕಲ ಗ್ರಾಮದ ಕುತ್ತಿಮಗೂರು ಎಂಬ ಜಾಗದಲ್ಲಿ ನಾವಿದ್ದೇವೆ. ಬಹಳ ಮುಖ್ಯವಾಗಿ 2024 ಆಗಸ್ಟ್ ತಿಂಗಳ 12ನೇ ತಾರೀಕು ನಾವಿದನ್ನು ಈ ಗದ್ದೆಗೆ ನಾವು ನಾಟಿ ಮಾಡಿದ್ವಿ. ನಮ್ಮ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರವರು, ನಮ್ಮ ಜಿಲ್ಲಾ ಕೃಷಿ ಇಲಾಖೆಯ ನಿರ್ದೇಶಕರು, ಅಧಿಕಾರಿಗಳು, ನಮ್ಮ ಬೇರೆ ಬೇರೆ ಗಣ್ಯರ ಸಮ್ಮುಖದಲ್ಲಿ ಇದನ್ನು ನಾವು ನಾಟಿ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದರೆ, ಇದು ಕಳೆದ 8-10 ವರ್ಷಗಳಿಂದ ಹಡಿಲು ಬಿದ್ದಂಥ ಜಾಗ. ಸುಮಾರು 15 ಗದ್ದೆಗಳು ನಾವು ನಿಂತಿರುವಂಥ ಜಾಗದ ಈ ಗದ್ದೆಯ ಹೆಸರು ಹೊಸಖಂಡ ಅಂತೇಳಿ, ಅಂದರೆ ಹೊಸ ಗದ್ದೆ ಅಂತೇಳಿ. ಇದು 2 ಎಕರೆ 30 ಸೆನ್ಸ್ ಇದೆ ಇದು ಒಂದು ಗದ್ದೆ. ಆದ್ದರಿಂದ ಈ ರೀತಿಯಾಗಿ ಒಟ್ಟು ನಾವು ಈ ಸಲ ನಾಟಿ ಮಾಡಿದಂಥ ಜಾಗದ ಒಟ್ಟು ವಿಸ್ತೀರ್ಣ 13.5 ಎಕರೆ, 16 ಗದ್ದೆಗಳಲ್ಲಿ ನಾವು ಇವತ್ತು ನಾಟಿ ಮಾಡಿದ್ದು ಇವತ್ತು ಬೆಳೆದು ಅದು ಭತ್ತದ ಪೈರಾಗಿ ನಿಂತಿದೆ. ಅದನ್ನು ಕಟಾವು ಮಾಡಬೇಕು, ನಮ್ಮ ಮಕ್ಕಳು ಕೂಡ ಅದನ್ನು ನೋಡಬೇಕು ಎಂಬ ನಿಟ್ಟಿನಲ್ಲಿ ನಾವು ಪಾಠದ ಜೊತೆಗೆ ಬೇರೆ ಬೇರೆ ರೀತಿಯಾದ ಕಾರ್ಯಕ್ರಮಗಳನ್ನು ವಿದ್ಯಾರತ್ನ ಶಾಲೆಯಲ್ಲಿ ಅಳವಡಿಸುವ ಸಂದರ್ಭದಲ್ಲಿ ಕೃಷಿಕನ ಬದುಕು ಕೂಡ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ನಮ್ಮ ಹಿರಿಯರು, ಈಗ ಉದಾಹರಣೆಗೆ ನನ್ನ ತಂದೆ ತಾಯಿಯವರು, ಅವರ ತಂದೆ ತಾಯಿಯವರು ಯಾವ ರೀತಿ ಈ ಭೂಮಿಯಲ್ಲಿ ಬೆಳೆದು ಅಥವಾ ಕೋಣಗಳನ್ನು ಉಪಯೋಗಿಸಿಕೊಂಡು ಎತ್ತನ್ನು
ಉಪಯೋಗಿಸಿಕೊಂಡು ಭೂಮಿಯನ್ನು ಹದ ಮಾಡಿ ಬೀಜವನ್ನು ಬಿತ್ತಿ ನಾಟಿ ಮಾಡಿ ಭತ್ತವನ್ನು ಕಟಾವು ಮಾಡಿ ಅದರಿಂದ ಭತ್ತವನ್ನು ಬೇರ್ಪಡಿಸಿ ಬೈಹುಲ್ಲನ್ನಾಗಿ ಮಾರ್ಪಡಿಸಿ ಈ ರೀತಿ ಬಹಳಷ್ಟು ವಿಧಗಳಿದೆ. ಇವತ್ತು ಜನಗಳ ಕೊರತೆ ಇದೆ. ಯಾರು ಕೂಡ ಗದ್ದೆಯ ಕೆಲಸಕ್ಕೆ ಕೆಸರು ಗದ್ದೆಗೆ ಇಳಿಯೋದಕ್ಕೆ ತಯಾರಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಭಿವೃದ್ಧಿ ಹೊಂದುತ್ತಿರುವಂಥ ಈ ಯುಗದಲ್ಲಿ ಬೇರೆ ಬೇರೆ ರೀತಿಯಾದ ಕೆಲಸ ಕಾರ್ಯಗಳಿಗೆ ಜನಗಳು ತಮ್ಮನ್ನು ತಾವು ತೊಡಗಿಸಿರುವುದರಿಂದ ಒಂದು ಲೆಕ್ಕದಷ್ಟು ಸ್ವಲ್ಪ ಹಿರಿಯರಿದ್ದಾರೆ, ಅವರು ಮಾತ್ರ ಇಲ್ಲಿ ಗದ್ದೆ ಕೆಲಸಕ್ಕೆ ಬರ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಯಂತ್ರವನ್ನೇ ಉಪಯೋಗಿಸಬೇಕಿದೆ. ನಾವು ಕೂಡ ಇವತ್ತು ನಾಟಿ ಮಾಡುವಾಗ ಕೂಡ ಯಂತ್ರವನ್ನು ಉಪಯೋಗ ಮಾಡಿದ್ದೇವೆ. ಇವತ್ತು ಕಟಾವು ಮಾಡುವಾಗ ಕೂಡ ಯಂತ್ರವನ್ನು ಬಳಸಿದ್ದೇವೆ. ವಿಶೇಷವಾಗಿ ಈ ಯಂತ್ರ ಎಲ್ಲ ಭತ್ತವನ್ನು ಬಹಳ ಪರಿಪೂರ್ಣವಾಗಿ ನಮಗೆ ಶುದ್ಧವಾದ ಒಂದು ಭತ್ತ ಸಿಗುವ ರೀತಿಯಲ್ಲಿ ಅದು ಕೆಲಸ ಮಾಡ್ತಿದೆ. ಬಹಳ ಒಳ್ಳೆಯ ತಂತ್ರಗಾರಿಕೆ ಇರತಕ್ಕಂಥ ಈ ಯಂತ್ರವಾಗಿದೆ. ಇದನ್ನು ಉಪಯೋಗಿಸಿಕೊಂಡು ಇವತ್ತು ಇಲ್ಲಿ ಕಟಾವು ಕೆಲಸ ಮಾಡಿದ್ವಿ. ನಮ್ಮ ಮಕ್ಕಳಿಗೆ ಸ್ವಲ್ಪ ಗೊತ್ತಾಗಬೇಕು ಹಿಂದೆ ಯಾವ ರೀತಿ ನಾವು ಕೆಲಸ ಮಾಡ್ತಿದ್ವಿ ಎಂಬುದನ್ನು ತಿಳಿಸೋದಕ್ಕೋಸ್ಕರ ನಾವು ತುಳುವಿನಲ್ಲಿ ಪಡಿ ಅಂತ ಹೇಳ್ತೇವೆ. ಭತ್ತ ಹೊಡೆಯುವಂಥ ಒಂದು ಮೇಜು, ಅದಕ್ಕೆ ಪಡಿ ಅಂತ ಕರಿತೇವೆ ತುಳುವಿನಲ್ಲಿ. ಆ ಪಡಿಯಲ್ಲಿ ಬೈಹುಲ್ಲನ್ನು ಭತ್ತವನ್ನು ತಗೊಂಡು ಹೋಗಿ ಭತ್ತವನ್ನು ಬಡಿದು ಅದರಲ್ಲಿರತಕ್ಕಂಥ ಭತ್ತವನ್ನು ಬೇರ್ಪಡಿಸಿ ಅದನ್ನು ಬೈಹುಲ್ಲಾಗಿ ಮಾಡುವಂಥ ವಿಧಾನವನ್ನು ಕೂಡ ನಾವು ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದೇವೆ. ಬಹಳ ಮುಖ್ಯವಾಗಿ ಇದು ಇವತ್ತು ನಾವು ನೋಡ್ತಾ ಇದ್ದೇವೆ ದೃಶ್ಯ ಮಾಧ್ಯಮದಲ್ಲಿ, ಪತ್ರಿಕಾ ಮಾಧ್ಯಮದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳವರು, ವಿದ್ಯಾಸಂಸ್ಥೆಗಳವರು ಈ ರೀತಿಯಾದ ಕೆಲಸ ಮಾಡುವಂಥದ್ದು. ನಾನು ಹೇಳುವಂಥದ್ದು ಇದು ಹೆಚ್ಚಾಗಬೇಕು, ಇನ್ನಷ್ಟು ಹೆಚ್ಚಾಗಬೇಕು. ಈ ರೀತಿ ನಾವು ಕಾರ್ಯಕ್ರಮಗಳನ್ನು ಮಾಡಿದಾಗ ಖಂಡಿತವಾಗಿಯೂ ಮಕ್ಕಳಿಗೆ ಅಟ್ಲೀಸ್ಟ್ ಅವರು ನಮ್ಮ ಹಿರಿಯರು ಯಾವ ರೀತಿ ತಮ್ಮ ಜೀವನವನ್ನು ಸಾಗಿಸ್ತಿದ್ರು ಈ ಒಂದು ಕೃಷಿ ಭೂಮಿಯಲ್ಲಿ ಅಂತೇಳಿ ತಿಳಿತದೆ. ಖಂಡಿತವಾಗಿ ನಮ್ಮೆಲ್ಲ ಮಕ್ಕಳು ಬಹಳ ಖುಷಿಪಟ್ಟಿದ್ದಾರೆ. ನಮ್ಮ ಟೀಚರ್ಸು ಕೂಡ ಎಲ್ಲ ಬಹಳ ಖುಷಿಪಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಬಂದಂಥ ನನ್ನ ಪ್ರೀತಿಯ ಮಕ್ಕಳು ಯಾವುದೇ ರೀತಿಯಾದ ಕೆಲಸ ಕಾರ್ಯ ಹೇಳಿದರೂ ಕೂಡ ನಮ್ಮ ಮಕ್ಕಳು ಎಲ್ಲದಕ್ಕೂ ತಯಾರು. ನಮ್ಮ ಪೋಷಕರು ಕೂಡ ಹಾಗೆ. ನಾವು ಏನು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಯಾವುದೇ ರೀತಿಯಾದ ಯೋಜನೆಗಳನ್ನು ಹಾಕಿಕೊಂಡಾಗ ಪೂರ್ತಿಯಾಗಿ ನಮ್ಮ ಹೆತ್ತವರು ಕೂಡ ಬಹಳ ಸಹಕಾರ ಕೊಟ್ಟಿದ್ದರಿಂದ ಇವತ್ತು ಮಕ್ಕಳು ಕೂಡ ಇಲ್ಲಿಗೆ ಬರಲಿಕ್ಕಾಯಿತು. ಮಕ್ಕಳಿಗೆ ಕೂಡ ಬಹಳಷ್ಟು ಇದರ ಬಗ್ಗೆ ಅನುಭವ ಆಯಿತು. ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಇದನ್ನು ಪ್ರತಿ ವರ್ಷ ಈ ಕೆಲಸ ಕಾರ್ಯಗಳನ್ನು ನಾವು ಮುಂದುವರಿಸ್ತೇವೆ ಅಂತೇಳಿ ಈ ಮೂಲಕ ನಾನು ತಿಳಿಯಪಡಿಸ್ತೇನೆ.